ಪಿಸ್ತಾ ಎನ್ನುವ ಪಿಸ್ಟಾಚಿಯೋ ಇರಾನ್, ಅಫ್ಘಾನಿಸ್ತಾನದ ಮೂಲದ ಬೆಳೆಯಾಗಿದೆ. ಇಂದು ಜಗತ್ತಿನ 88% ಪಿಸ್ತಾ ಯುಎಸ್ಎಯಲ್ಲಿ ಬೆಳೆಯುತ್ತದೆ. ಅಮೆರಿಕದ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾ 1976ರಿಂದ ಯಶಸ್ವಿ ಪಿಸ್ಟಾಚಿಯೋ ಮತ್ತು ಬಾದಾಮಿ ಬೆಳೆಯುವ ನೆಲೆಯೆನಿಸಿದೆ. ಯುಎಸ್ಎಯಲ್ಲಿ 5,28,000 ಟನ್ ಮೇರಿ ಪಿಸ್ತಾ ಬೆಳೆಯುತ್ತಿದೆ. ಇದು ಲೋಕದ 70ರಿಂದ 88% ಪಾಲು ಆಗಿದೆ. ಇರಾನ್ನಲ್ಲಿ 2,41,669 ಟನ್, ಟರ್ಕಿಯಲ್ಲಿ 2,39,289 ಟನ್ ಪಿಸ್ಟಾಚಿಯೋ ಬೆಳೆಯುವವರು. ಅನಂತರದ ಸ್ಥಾನಗಳಲ್ಲಿ ಕ್ರಮವಾಗಿ ಚೀನಾ, ಸಿರಿಯಾ, ಸ್ಪೇನ್ ಮೊದಲಾದ ದೇಶಗಳು ಇವೆ. ಪ್ರಪಂಚದಲ್ಲಿ ಒಟ್ಟು 2.2 ಬಿಲಿಯನ್ ಟನ್ ಪಿಸ್ತಾ ಬೆಳೆ ಇದೆ. VNR Gold.